ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಾಗ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಾವಿನಕಾಯಿ ಸಾರು. ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಎಲ್ಲ ಕಡೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಮಾವಿನಕಾಯಿ ಸೀಸನ್ ಬರುವಾಗ ಒಮ್ಮೆ ಆದರೂ ಈ ಮಾವಿನಕಾಯಿ ಸಾರನ್ನು ಮಾಡಿ ತಿನ್ನಲೇಬೇಕು, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ ಅಲ್ವಾ? ಬನ್ನಿ, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 8 ಉದ್ದ ಮೆಣಸು, 2 ಗಿಡ್ಡ ಮೆಣಸು, 1 ಚಮಚದಷ್ಟು ಕೊತ್ತಂಬರಿ, 1/4 ಚಮಚದಷ್ಟು ಜೀರಿಗೆ, 3 ಬೆಳ್ಳುಳ್ಳಿ ಎಸಳು, ಉದ್ದಿನ ಬೇಳೆ ಮತ್ತು ಒಗ್ಗರಣೆ ಸೊಪ್ಪು, 3 ಎಸಳು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತುರಿ. ಇಲ್ಲಿ ನಾನು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಇಲ್ಲಿ ನಾನು ತೋರಿಸ್ತೇನೆ. ಈ ತೆಂಗಿನಕಾಯಿಯ ಫುಲ್ ಈ ಒಂದು ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ, ಅಂದರೆ ಅರ್ಧ ಭಾಗ. 2 ಓಳಿರುತ್ತೆ ತೆಂಗಿನಕಾಯಲ್ಲಿ, ಇದರ ಅರ್ಧ ಭಾಗವನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾವು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. 4 ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಹಾಕ್ಕೊಳ್ಳುವಂಥದ್ದು. ಮತ್ತು ಅದಕ್ಕೇ ಉದ್ದಿನ ಬೇಳೆ ಮತ್ತು ಒಗ್ಗರಣೆ ಸೊಪ್ಪು ಮತ್ತು ತೆಗೆದುಕೊಂಡಂತೆ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಹುರಿದುಕೊಳ್ಬೇಕು. ಸರಿಯಾಗಿ ಇದನ್ನು ಹುರಿಬೇಕು ಮತ್ತು ಗ್ಯಾಸ್ ಸ್ಲೋ ಇಟ್ಟು ಹುರಿದುಕೊಳ್ಳುವಂಥದ್ದು. ಇಲ್ಲಿ ನಾನು ತೆಂಗಿನಕಾಯಿ ತುರಿಗೆ ಸ್ವಲ್ಪ ಅರಿಶಿನ ಮತ್ತು 1 ಬಿತ್ತಿನಷ್ಟು ಹುಣಸೆ ಹುಳಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಎಲ್ಲ ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಮಸಾಲೆ ಗ್ರೈಂಡ್ ಮಾಡಿಕೊಳ್ಳುವ. ಒಮ್ಮೆ ನಾನು ಈ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಬೇಕು. ಪುಡಿ ಮಾಡಿಟ್ಟುಕೊಂಡ ನಂತರ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡುವಂಥದ್ದು. ಯಾಕೆಂದರೆ ಮಿಕ್ಸಿಯಲ್ಲಿ ಬೇಗನೆ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಪುಡಿ ಮಾಡಿಟ್ಟುಕೊಂಡು ಅನಂತರ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡುವಂಥದ್ದು. ಚೆನ್ನಾಗಿ ಗ್ರೈಂಡ್ ಆಗಬೇಕು ಈ ಮಸಾಲೆ ಕೂಡ. ಈಗ ಇದಕ್ಕೆ ಬೇಕಾದಷ್ಟು ನೀರು. ಇಲ್ಲಿ ನಾನು ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇದು ಕಾಟು ಮಾವಿನಕಾಯಿ ಅಂತ ಬರುತ್ತೆ, ಅದನ್ನು ತೆಗೆದುಕೊಳ್ಬೇಕು. ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರುವಂಥ ಮಾವಿನಕಾಯಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 11 ಮಾವಿನಕಾಯಿ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಹೇಗೆ ಬೇಕು ಅಷ್ಟು ತೆಗೆದುಕೊಳ್ಬೋದು. ಇಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಂತ ಏನಿಲ್ಲ. ಎಷ್ಟಿರುತ್ತೆ ಅಷ್ಟನ್ನು ತೆಗೆದುಕೊಂಡು ಮಾವಿನಕಾಯಿ ಸಾರನ್ನು ಮಾಡ್ಕೊಳ್ಬೋದು. ಮಸಾಲೆಲ್ಲ ಗ್ರೈಂಡ್ ಆಗಿದೆ. ನಾನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಂಡಿದ್ದೇನೆ. ಮತ್ತು ಅದಕ್ಕೆ ಹಚ್ಚಿದ ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಸಾಕು, ಒಂದು ಅರ್ಧ ಭಾಗದಷ್ಟು. ಮತ್ತು ಅದಕ್ಕೇ ಬೆಲ್ಲ ಹಾಕ್ಕೊಳ್ಬೇಕು. ಆನಂತರ ಮಾವಿನಕಾಯಿಯನ್ನು ನೋಡಿ ನಾನು ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ. ಮತ್ತು ಇದರಲ್ಲಿ ಹುಳ ಎಲ್ಲ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಬೇಕು. ಸಣ್ಣ ಸಣ್ಣ ಹುಳ ಇರುತ್ತೆ. ಮಾವಿನಕಾಯಿ ಹಾಕ್ಕೊಳ್ಳುವಾಗ ಸರಿಯಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಹುಳ ಇದೆ ಇಲ್ವಾ ಅಂತ ಒಮ್ಮೆ ಪರೀಕ್ಷಿಸಿ ಆನಂತರ ಹಾಕ್ಕೊಳ್ಳುವಂಥದ್ದು. ಈಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಗ್ಯಾಸ್ನಲ್ಲಿಟ್ಟುಕೊಂಡು ಕುದಿಸ್ಕೊಳ್ತಾ ಇದ್ದೇನೆ. ನೋಡಿ, ಇದೇ ರೀತಿಯಾಗಿ ಸರಿಯಾಗಿ ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು. ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಳುವ. ಮಸಾಲೆ ಮೇಲೆ ನಾನು ಎಣ್ಣೆ ಇಟ್ಕೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಯಾವ ಎಣ್ಣೆಯನ್ನು ಬಳಸ್ಕೊಳ್ಬೋದು. ಅಂಥದ್ದೇ ಎಣ್ಣೆ ಇಂಥದ್ದೇ ಎಣ್ಣೆ ಅಂತ ಯಾವುದೂ ಇಲ್ಲ. ಕೊಕೊನಟ್ ಆಯಿಲ್ ಇದ್ದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಸನ್ಫ್ಲವರ್ ಇದ್ದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಯಾವುದು ನಿಮಗೆ ಇರುತ್ತೆ ನೋಡಿ ಅದನ್ನು ಬಳಸ್ಕೊಂಡ್ರೆ ಆಯಿತು. ಈಗ ಸ್ವಲ್ಪ ಸಾಸಿವೆ ಸಿದ್ದ ನಂತರ ಅದಕ್ಕೆ ನಾವು ಒಗ್ಗರಣೆ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಗೆ ಈ ಒಗ್ಗರಣೆಯನ್ನು ಹಾಕ್ಕೊಳ್ಳುವ. ತುಂಬಾ ಟೇಸ್ಟ್ ಆಗುತ್ತೆ ಒಗ್ಗರಣೆ ಹಾಕಿದರೆ. ಅದರಲ್ಲೂ ಕೂಡ ಮಾವಿನಕಾಯಿ ಸಾರಿಗೆ ಒಗ್ಗರಣೆ ಕೊಟ್ಟಂತಂದ್ರೆ ಸವಿಯನ್ನು ಉಂಡವನೇ ಬಲ್ಲ. ಅಲ್ಲದೆ ಮಾವಿನಕಾಯಿ ಸಾರಿನೊಟ್ಟಿಗೆ ಅನ್ನ ಸೇವನೆ ಮಾಡಿದರೆ ತುಂಬ ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ. ಜೀರ್ಣಶಕ್ತಿಯು ಕೂಡ ಒಳ್ಳೆ ರೀತಿಯಲ್ಲಿ ಈ ಮಾವಿನಕಾಯಿ ಸಾರಲ್ಲಿ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಾವಿನಕಾಯಿ ಸಾರನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿ. ನಿಮಗೂ ಕೂಡ ಮಾವಿನಕಾಯಿ ಹಣ್ಣು ಸಿಕ್ಕಿದರೆ ಒಮ್ಮೆ ಈ ಥರ ಸಾರನ್ನು ಮಾಡಿ ನೋಡಿ. ಮತ್ತು ಯಾವ ರೀತಿ ಈ ಸಾರು ಬಂದಿದೆ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕು. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.